ಅಮೃತ ಪ್ರಕಾಶ ಪತ್ರಿಕೆಯ 22ನೇ ಸರಣಿ ಕಾರ್ಯಕ್ರಮದ ಅಂಗವಾಗಿ ಉದ್ಯಮಿ ಹಾಗೂ ಲೇಖಕಿ ವೀಣಾ ರಾವ್ ವಿಟ್ಲರವರ ಮರೀಚಿಕೆಯ ಬೆನ್ನಟ್ಟಿ ಕಥಾ ಸಂಕಲನದ ಬಿಡುಗಡೆ ಸಮಾರಂಭವು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆಯಿತು. ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಗಣ್ಯರು ಪುಸ್ತಕ ಬಿಡುಗಡೆಗೊಳಿಸಿದರು. ಇದೇ ವೇಳೆ ಮಾತನಾಡಿದ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಅವರು, ಪುಸ್ತಕ ಬಿಡುಗಡೆ ಸಾಹಿತ್ಯ ಲೋಕದ ನಿರಂತರ ಚಲನೆ. ಮರೀಚಿಕೆ ಬೆನ್ನಟ್ಟಿ ಪುಸ್ತಕದಲ್ಲಿ ವಿಶೇಷತೆ ಇದೆ. ಈ ಕಥಾ ಸಂಕಲನದಲ್ಲಿ ನೈಜ ಸ್ಫುಟ ಭಾವನೆಗಳು ಇದರಲ್ಲಿ ಇದೆ ಎಂದು ಹೇಳಿದ್ರು. ಒಬ್ಬ ವೈದ್ಯನಾಗಿ ನನಗೆ ಇದು ಖುಷಿ ಕೊಟ್ಟಿದೆ ಏನಂದ್ರೆ ನೇರವಾಗಿ ಬರೆಯುವಾಗ ಸುಣ್ಣ ಬಣ್ಣ ಇಲ್ಲದಿದ್ರೆ ಈಗಿನ ಕಾಲದಲ್ಲಿ ನಡೆಯುವುದಿಲ್ಲ. ಸುಣ್ಣ ಬಣ್ಣ ಇಲ್ಲದೆ ನೇರವಾಗಿ ತನ್ನ ಗಣಿಸಿದ್ದನ್ನ ಬರೆದನ್ನ ಈ ಪುಸ್ತಕದಲ್ಲಿ ನೋಡಬಹುದು. ಅದಕ್ಕೂ ಮೊದಲು ಅವರು ಮಾನಸಿಕವಾಗಿಯೂ ತಾನೆಷ್ಟು ಜರ್ಜರಿತ ಆಗಿದ್ದೆ ಅದನ್ನೆಲ್ಲ ಈ ಪುಸ್ತಕ ರೂಪದಲ್ಲಿ ಬಟ್ಟಿ ಇಡಿಸಲಿಕ್ಕೆ ಈ ಬರಹ ನನಗೆ ಬದುಕಿನಲ್ಲಿ ತಿರುವನ್ನು ಕೊಟ್ಟಿದೆ, ನನಗೆ ಮಾನಸಿಕ ನೆಮ್ಮದಿ ಕೊಟ್ಟಿದೆ ಎನ್ನುವ ಚಿಂತನೆಯ ರೂಪದಲ್ಲಿ ಅವರು ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕ ಬರೆಯಲಿಕ್ಕೆ ತೊಡಗಿಸಿಕೊಂಡ ಮೇಲೆ ಅವರ ಬದುಕಿನಲ್ಲಿಯೂ ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ಸಾಹಿತ್ಯಕ್ಕೆ ಒಂದು ಹೀಲಿಂಗ್ ಪವರ್ ಇದೆ, ಮೆಡಿಸಿನಲ್ ಟಚ್ ಇದೆ ಸಾಹಿತ್ಯಕ್ಕೆ ಬರಹ. ಇದನ್ನ ಸಮಾಜ ಯಾವತ್ತೂ ಹೇಳಿದ್ರು, ಸಾಹಿತಿಗಳು ಯಾವತ್ತೂ ಹೇಳಿದ್ರು. ಹೀಲಿಂಗ್ ಟಚ್ ಸಾಹಿತ್ಯಕ್ಕೂ ಇದೆ, ಬರಹಕ್ಕಿದೆ, ಬರವಣಿಗೆಗಿದೆ, ಪ್ರೆಸ್ಸಿಗಿದೆ, ಮಾಧ್ಯಮಗಳಿಗಿದೆ ಅಂತ. ಇದನ್ನು ತೋರಿಸಲಿಕ್ಕಾಗಿ ಇವರು ಉತ್ತಮ ಕೆಲಸವನ್ನ ಮಾಲತಿ ಶೆಟ್ಟಿ ಅವರು ಮಾಡಿದ್ದಾರೆ. ಅನಂತರ ಸಮಾಜ ಸೇವಕರಾದ ಭಾರತಿ ರಾವ್ ಅವರು ಮಾತನಾಡಿ, ಲೇಖಕಿ ವೀಣಾ ರಾವ್ ಅವರ ಮೊದಲ ಕಥಾ ಸಂಕಲನ ಬಿಡುಗಡೆಗೊಂಡಿದೆ. ವೀಣಾ ರಾವ್ ಅವರು ಇನ್ನು ಹೆಚ್ಚಿನ ಕೃತಿಗಳನ್ನು ಜಾರಿಗೆ ತರಲಿ ಎಂದು ಹಾರೈಸಿದರು. ವೀಣಾ ರಾವ್ ಅವರು ಈಗ ಪ್ರಥಮ ಸಂಕಲನ ಪ್ರಕಟಣೆಗೊಂಡಿದೆ ಅಮೃತ ಪ್ರಕಾಶ ಪತ್ರಿಕೆಯಲ್ಲಿ. ಅವರದ್ದು ಭವಿಷ್ಯ, ಉಜ್ವಲ ಭವಿಷ್ಯ ಇನ್ನು ಮುಂದೆ ಏಳಿಗೆ ತರಲಿ ಮತ್ತು ಅವರು ಇನ್ನೂ ಹೆಚ್ಚು ಕೃತಿಗಳನ್ನು ಬರೆದು ಪತ್ರಿಕೆಗಳಲ್ಲಿ ಪ್ರಕಟಣೆಗೊಳ್ಳಲಿ ಎಂದು ತುಂಬು ಹೃದಯದಿಂದ ಹಾರೈಸುತ್ತೇನೆ. ಈ ಸಂದರ್ಭ ಲೇಖಕಿ ವೀಣಾ ರಾವ್ ವಿಟ್ಲ, ಡಾಕ್ಟರ್ ಮಾಲತಿ ಶೆಟ್ಟಿ ಮಾಣೂರು, ವಿಜಯಲಕ್ಷ್ಮಿ ಭಟ್ ಮತ್ತಿತರರು ಉಪಸ್ಥಿತರಿದ್ದರು.